ಮಧ್ಯಪ್ರದೇಶದ ಗ್ವಾಲಿಯರ್ ರಾಜಮನೆತನದ ರಾಜಮಾತೆ ದಿವಂಗತ ವಿಜಯರಾಜೇ ಸಿಂಧಿಯಾ ಅವರ ಪ್ರತಿಮೆಯ ಅನಾವರಣ ಗ್ವಾಲಿಯರ್ನ ಶಿವಪುರಿಯಲ್ಲಿ ಮಂಗಳೂರಿನ ಪುರೋಹಿತ ವಾಮಂಜೂರಿನ ಶ್ರೀಹರಿ ಉಪಾಧ್ಯಾಯ ನೇತೃತ್ವದ ತಂಡದ ವಿಶೇಷ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಮಂಗಳಾದೇವಿ ದೇವಸ್ಥಾನದ ಚಂದ್ರಶೇಖರ ಐತಾಳ, ಆದ್ಯಪಾಡಿ ಉಮೇಶ್ ಭಟ್, ಮಂಜೇಶ್ವರದ ಟಿಕೆ ಸತ್ಯನಾರಾಯಣ ಭಟ್ ಅವರು ಈ ವೈದಿಕರ ತಂಡದಲ್ಲಿದ್ದರು. 2022ರಲ್ಲಿ ದಿಲ್ಲಿಯಲ್ಲಿ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮದಲ್ಲಿ ಹರಿ ಉಪಾಧ್ಯಾಯ ವಾಮಂಜೂರು ಅವರು ಭಾಗವಹಿಸಿದ ಸಂದರ್ಭದಲ್ಲಿ ಅವರಿಗೆ ಗ್ವಾಲಿಯರ್ನ ಶಿವಪುರಿ ಕಾರ್ಯಕ್ರಮದ ಆಹ್ವಾನ ಸಿಕ್ಕಿತು. ಪ್ರತಿಮೆ ಅನಾವರಣದ ಪೂರ್ವಭಾವಿ ಪ್ರಾರ್ಥನೆ, ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿದ ಮಂಗಳೂರಿನ ವೈದಿಕ ತಂಡದ ಬಗ್ಗೆ ಮಧ್ಯಪ್ರದೇಶದ ಕ್ರೀಡಾ ಸಚಿವೆ ದಿವಂಗತ ವಿಜಯರಾಜೇ ಸಿಂಧಿಯಾ ಅವರ ಪುತ್ರಿ ಯಶೋಧರಾ ರಾಜೇ ಸಿಂಧಿಯಾ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಜಯರಾಜೇ ಸಿಂಧಿಯಾ, ತಾಯಿಯ ಪ್ರತಿಮೆ ಅನಾವರಣ ನನ್ನ ಪಾಲಿಗೆ ಅವಿಸ್ಮರಣೀಯ ಕ್ಷಣ. ಇದರಲ್ಲಿ ಮಂಗಳೂರು ಭಾಗದ ಪುರೋಹಿತರು ಭಾಗವಹಿಸಿ ಪ್ರಾರ್ಥನೆ, ಧಾರ್ಮಿಕ ವಿಧಿವಿಧಾನಗಳು, ಪಿತೃಪಕ್ಷದ ಬಗ್ಗೆ ವಿವರಿಸಿರುವುದು, ರಾಜಕುಟುಂಬದ ಬಗ್ಗೆ ಹೇಳಿರುವುದು ಎಲ್ಲವನ್ನ ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳಿದರು. ತಾನು ಚುನಾವಣಾ ರಾಜಕೀಯದಲ್ಲಿ ಇನ್ಮುಂದೆ ಸಕ್ರಿಯವಾಗಿ ಇರೋದಿಲ್ಲ, ಚುನಾವಣೆಯಲ್ಲಿ ಈ ಬಾರಿ ಸ್ಪರ್ಧಿಸುವುದಿಲ್ಲ, ಹೊಸ ಪೀಳಿಗೆಗೆ ಅವಕಾಶ ನೀಡಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಘೋಷಿಸಿದರು. मैंगलोर से दिल्ली, दिल्ली से ग्वालियर, ग्वालियर से शिवपुरी, और इतना सुंदर मंत्रोच्चार आज आपने किया, मन भावुक हो गया। इतनी आपने मुझे आज प्रेरणा दी, क्योंकि आज इस मंच से मैंने संकल्प तो पहले ही ले लिया था कि मैं चुनाव नहीं लड़ने वाली हूं, पर आज जिस तरह से आपका मंत्रोच्चार हुआ नवग्रह मंदिर में, और जिस तरह से मेरी माँ के सामने जो मंत्रोच्चार हुआ आपके, मेरा मन इतना भावुक हो गया कि वो जो निरंतर मेरे अंदर जो भावना है कि मैं चुनाव नहीं लड़ूंगी, वो और अटल हो गई है। मैं अब इस चुनाव को लड़ने वाली नहीं हूं। जीवन में हमारी हिंदू संस्कृति में 4 भगवान मुख्य कहलाते हैं: मातृदेवो भव, पितृदेवो भव, आचार्य देवो भव, अतिथि देवो भव करके। सबसे बड़ी सौभाग्य की बात यह है कि जब भी हमको विश्राम करने के लिए एक जगह दिया था, जब भी हम वहां से निकल रहे थे तो वहां पर भागवत सप्ताह हो रहा था, और आज 7वां दिन था, यानी परिसमाप्ति होने वाले दिन थी। सबसे बड़ी अच्छी सूचना। और दूसरी सूचना ये थी कि ये पितृपक्ष चल रहा है। हमारे पितरों का आदर करना ये पक्ष होता है, तर्पणा देना हमारा पक्ष होता है। तो जब भी हम लोग माता जी से बात कर रहे थे तो उन्होंने कहा कि पितरों को अर्पणा देना चाहिए, तर्पणा देना चाहिए। तो किस तरह से? तो मेरी सहानुभूति ये है कि मैं मेरी माता की प्रतिष्ठा कर उनको ये तर्पणा सौंपना चाहती हूँ करके। सबसे बड़ा सौभाग्य है ये।